ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಎನ್ಆರ್ಸಿ ಮತ್ತು ಸಿಎಎ ವಿರುದ್ಧ ವಿಟ್ಲ ಮುಸ್ಲಿಂ ಒಕ್ಕೂಟದ ವತಿಯಿಂದ ಡಿಸೆಂಬರ್ 27ರ ಶುಕ್ರವಾರ ಮಧ್ಯಾಹ್ನ 2:30ಕ್ಕೆ ಕೇಂದ್ರ ಜುಮ್ಮಾ ಮಸೀದಿಯ ವಠಾರದಲ್ಲಿ ಸಂವಿಧಾನ ಉಳಿಸಿ ಎಂಬ ಧ್ಯೇಯದಡಿಯಲ್ಲಿ ಬೃಹತ್ ಸಂರಕ್ಷಣಾ ಸಮಾವೇಶ ನಡೆಯಲಿದ್ದು ಮಾಜಿ ಐಎಎಸ್ ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರು ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ ಎಂದು ವಿಟ್ಲ ಮುಸ್ಲಿಂ ಒಕ್ಕೂಟದ ಗೌರವಾಧ್ಯಕ್ಷ ಎಂಎಸ್ ಮೊಹಮ್ಮದ್ ತಿಳಿಸಿದರು। ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಸಂವಿಧಾನ ವಿರೋಧಿ ಮಸೂದೆ ಎನ್ಆರ್ಸಿ ಹಾಗೂ ಸಿಎಎ ದೇಶದ ಅಲ್ಪಸಂಖ್ಯಾತ ಮುಸ್ಲಿಂ ಹಾಗೂ ಹಿಂದುಳಿದ ವರ್ಗಗಳನ್ನು ದೇಶದ ಮುಖ್ಯ ವಾಹಿನಿಯಿಂದ ಹೊರಗಿಟ್ಟು ದೇಶವನ್ನ ಧರ್ಮಾಧಾರಿತವಾಗಿ ಒಡೆಯುವ ಷಡ್ಯಂತ್ರವಾಗಿದೆ। ಇದರ ಬಗ್ಗೆ ಪ್ರಧಾನಿ ಒಂದು ಹೇಳಿಕೆಯನ್ನ ನೀಡಿದರೆ ಗೃಹ ಸಚಿವ ಅಮಿತ್ ಶಾ ಅವರು ಇನ್ನೊಂದು ಹೇಳಿಕೆಯನ್ನ ನೀಡುತ್ತಿದ್ದಾರೆ। ಗೊಂದಲದ ವಾತಾವರಣದಲ್ಲಿ ದೇಶದ ನಾಗರಿಕರು ದಿನ ದೂಡುತ್ತಿದ್ದಾರೆ ಎಂದರು। ವಿಟ್ಲದಲ್ಲಿ ನಡೆಯುವ ಸಮಾವೇಶದಲ್ಲಿ ಮಾಜಿ ಐಎಎಸ್ ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರು, ಸಾಮಾಜಿಕ ಹೋರಾಟಗಾರ ನಿಖಿಲ್ ರಾಜ್, ಮುಖಂಡರಾದ ಅನೀಸ್ ಕೌಶರಿ, ಸಿರಾಜುದ್ದೀನ್ ಸಕಾಫಿ, ಅಶ್ರಫ್ ಎಕೆ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು। ಸಮಾವೇಶವನ್ನು ನಾವು ಮಾಡಲಿಕ್ಕೆ ಇವತ್ತು ಹೊರಟಿದ್ದೇವೆ। ಈ ಒಂದು ಸಮಾವೇಶದಲ್ಲಿ ಒಬ್ಬ ಐಎಎಸ್ ಅಧಿಕಾರಿಯಾಗಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಇವತ್ತು ಕೇಂದ್ರ ಸರ್ಕಾರದ ನೀತಿಗಳನ್ನು ವಿರೋಧ ಮಾಡಿ ಅಷ್ಟು ದೊಡ್ಡ ಒಂದು ಹುದ್ದೆಯನ್ನು ತ್ಯಾಗ ಮಾಡಿದಂತ ಡಾಕ್ಟರ್ ಸಸಿಕಾಂತ್ ಸೆಂಥಿಲ್ ರವರು ಪ್ರಮುಖ ಭಾಷಣಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ರೀತಿಯ ನಾವು ಕೇಳಿಕೊಂಡಿದ್ದೇವೆ। ಅವರು ಕಾರ್ಯಕ್ರಮಕ್ಕೆ ಬರುವಂತೆ ಅವರು ಬರುವ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ। ಆ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸ್ತಾರೆ। ಅದೇ ರೀತಿ ನಮ್ಮ ಒಬ್ಬ ಸಾಮಾಜಿಕ ಹೋರಾಟಗಾರ ನಿಖಿತ್ ರಾಜ್ ಮೌರ್ಯ ಅಂತ ಹೇಳುವಂತ ಒಬ್ಬ ಸಾಮಾಜಿಕ ಹೋರಾಟಗಾರ ಇದ್ದಾರೆ, ನಮ್ಮೆಲ್ಲ ಸ್ನೇಹಿತರವರು। ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ವಿವಾದಾಸ್ಪದ ಪೌರತ್ವದ ಕಾನೂನು ಬಗ್ಗೆ ವಿವರವಾದಂತ ವಿಚಾರಗಳನ್ನು ಮಾತಾಡಲಿಕ್ಕಿದ್ದಾರೆ। ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಬಿಎಚ್ ಅಶ್ರಫ್, ಪ್ರಮುಖರಾದ ಬಿಎಸ್ ಇಬ್ರಾಹಿಂ ಕಿತ್ತೂರು, ವಿಕೆಎಂ ಅಶ್ರಫ್, ಕಲಂದರ್ ಪರ್ತಿಪಾಡಿ ಉಪಸ್ಥಿತರಿದ್ದರು।